80ರಲ್ಲಿ 40 ವರ್ಷಗಳ ಹಿಂದೆ ಸನ್ಮಾನ್ಯ ಜನಾರ್ದನ್ ಪೂಜಾರಿಗೆ ಆನ್ ದಿ ಸ್ಪಾಟ್ ಲೋನ್ ಕೊಡಲಿಕ್ಕೆ ಶಕ್ತಿ ಇರುವುದಾದರೆ ಈ ಒಂದು ಆಧುನಿಕ ಕಾಲಘಟ್ಟದಲ್ಲಿ ಇವರಿಗೆ ಆಗುವಂತಹ ಕಷ್ಟ ಏನು? ನಮ್ಮ ಜೊತೆಯಲ್ಲಿ ಹಿರಿಯ ನಾಯಕರಾಗಿರುವಂಥ ಸನ್ಮಾನ್ಯ ಈಶ್ವರ್ ಉಲ್ಲಾಲ್ ಅವರು, ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಮೊಹಮ್ಮದ್ ಮೋನೂರ್ ಅವರು, ಹಿಂದುಳಿದ ವರ್ಗದ ಕ್ಷೇತ್ರ ಅಧ್ಯಕ್ಷರಾದಂಥ ದಿನೇಶ್ ಕುಂಪಲರವರು, ಕೊಣಾಜೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಅಂತ ದೇವಾನಂದ ಶೆಟ್ಟಿ ಅವರು, ಅದೇ ರೀತಿ ಮುಖಂಡ ಅಂತ ಜಕ್ರಿಯಾ ಮಲಾರ್ ಅವರು, ಕೊಣಾಜೆ ಗ್ರಾಮ ಸದಸ್ಯರಾಗಿರುವಂಥ ಶೋಭಾ ಕೊಣಾಜೆರವರು, ನೆರಿಂಗ್ ಗ್ರಾಮ ಸದಸ್ಯರಂತಹ ಮುರಳೀಧರ್ ಶೆಟ್ಟಿರವರು, ಶೇಖಬರ್ ಅವರು ಮುಂತಾದವರು ಉಪಸ್ಥಿತರು. ಅದೇ ರೀತಿ ನಮ್ಮ ಟ್ರಿಬ್ಯುನಲ್ನ ಮಾಜಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾಗಿರುವಂಥ ಸಿದ್ದಿಕ್ ಪಾರೆಯವರು ಮುಂತಾದವರು ಉಪಸ್ಥಿತರಿದ್ದಾರೆ. ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟವಾದ ಒಂದು ಯೋಜನೆಯನ್ನು ರೂಪಿಸಬೇಕಾಗ್ತದೆ. ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ಮತ್ತು ಹೆತ್ತವರು ಇವತ್ತು ಮಾನಸಿಕವಾದ ಒತ್ತಡದಿಂದ ಇವತ್ತು ತಮ್ಮ ಜೀವನ ಸಾಗಿಸುತ್ತಿದ್ದರೆ ರಾಜ್ಯದ BJP ಸರ್ಕಾರ ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಒಂದು ಕಡೆಯಲ್ಲಿ ಸ್ಪಷ್ಟವಾದ ಆದೇಶ ಇವತ್ತು ಖಾಸಗಿ ಅವರಿಗಿಲ್ಲ, ಫೀಸ್ ಕಲೆಕ್ಟ್ ಮಾಡಬೇಕಾ ಬೇಡವಾ, ಎಲ್ಲಿ ಯಾವಾಗ ಸ್ಟಾರ್ಟ್ ಮಾಡಬೇಕಂತೇಳಿ. ಎರಡನೇವರು ಪ್ರತಿಯೊಬ್ಬರು ಹೆತ್ತವರಿಂದಲೂ ಕೂಡ ಈ ವರ್ಷದ ಮಾತ್ರ ಅಲ್ಲ, ಈ ವರ್ಷ ಸೇರಬೇಕಾದ್ರೆ ಕಳೆದ ವರ್ಷದ ಕೂಡ ಬಾಕಿ ಕಟ್ಟಿ ಅಂತೇಳಿ ಕೆಲವರಿಗೆ ಕೆಲವೊಂದು ಸಂಸ್ಥೆಯಿಂದ ಒತ್ತಡ. ಇದರ ಜೊತೆಯಲ್ಲಿ ಭಾಳಷ್ಟು ಜನಸಾಮಾನ್ಯ ಮಕ್ಕಳು ಹಿಂದೆ ಯಾರು ಖಾಸಗಿ ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಹೋಗ್ತಿದ್ರ ಆರ್ಥಿಕವಾದ ಸಂಕಷ್ಟದಿಂದ ಎಲ್ಲರೂ ಕೂಡ ಇವತ್ತು ಸರ್ಕಾರಿ ಶಾಲೆಯನ್ನು ಇವತ್ತು ಅವಲಂಬಿತರಾಗಿದ್ದಾರೆ. ಸರ್ಕಾರಿ ಶಾಲೆಯನ್ನು ಇವತ್ತು ಸೇರ್ಪಡೆ ಮಾಡಲಿಕ್ಕೆ ಇವತ್ತು ಪ್ರಯತ್ನ ಪಟ್ಟು ಸರ್ಕಾರಿ ಶಾಲೆಯಲ್ಲಿ ಇವತ್ತು 40 ಕಡೆ 100 ಚಿಲ್ಲರೆ ಇವತ್ತು ಅಪ್ಲಿಕೇಶನ್ ಬರುವಂಥದ್ದು ಬಂದಾಗ ಸೂಕ್ತವಾದ ಕ್ಲಾಸ್ ರೂಮ್ ಇಲ್ಲ, ಅಥವಾ ಟೀಚರ್ಸ್ನ ವ್ಯವಸ್ಥೆ ಇಲ್ಲ, ಮೂಲಭೂತ ಸೌಕರ್ಯ ಇಲ್ಲ. ಸರ್ಕಾರ ಈಗ ಎಚ್ಚೆತ್ತುಕೊಳ್ಬೇಕು. ಯಾವೆಲ್ಲ ಕ್ಷೇತ್ರ ಯಾಕೆಂತ ಹೇಳಿದರೆ, ಯಾವುದೇ ಸರ್ಕಾರಿ ಶಾಲೆಯಲ್ಲಿ ಅಲ್ಲಿಗೆ ಅಪ್ಲಿಕೇಶನ್ ಆದ ಮಕ್ಕಳಿಗೆ ಸೀಟು ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಸರ್ಕಾರ ಇವತ್ತು ನಿರ್ಮಾಣ ಮಾಡಬಾರ್ದು. ಈಗಾಗಲೇ ಇದಕ್ಕೆ ಬೇಕಾದ ಸಮೀಕ್ಷೆಯನ್ನು ಇವತ್ತು ನಡೆಸಿಕೊಂಡು ಬಹುಶಃ ಮುಂದಿನ ದಿನಗಳಲ್ಲಿ ಅದಕ್ಕೆ ಬೇಕಾಗುವಂಥ ತರಗತಿ ಕೊಠಡಿಗಳು, ಅಲ್ಲಿ ಬೇಕಾಗುವಂಥ ಶಿಕ್ಷಕರನ್ನು ನೇರ ನೇಮಕಾತಿ ಅಲ್ಲದಿದ್ದರೂ ಕೂಡ ಕಾಂಟ್ರಾಕ್ಟ್ ಗೆಸ್ಟ್ ಲೆಕ್ಚರ್ ಆಗಿ ತಗೊಳ್ಳಿಕ್ಕೆ ಸರ್ಕಾರಿ ಶಾಲೆಗಳಿಗೆ ಆದೇಶ ಈಗಲೇ ಕೊಡಬೇಕು. ಮುಂದಿನ ವಿದ್ಯಾರ್ಥಿಗಳ ಆ ಶಿಕ್ಷಣಕ್ಕೆ ಪೂರಕವಾಗುವಂತಹ ವಾತಾವರಣ ನಿರ್ಮಾಣ ಮಾಡೋ ಜವಾಬ್ದಾರಿ ಸರ್ಕಾರದ ಜವಾಬ್ದಾರಿ. ಅತಿ ಅಗತ್ಯವಾಗಿ ಇವತ್ತು ವಿದ್ಯಾರ್ಥಿಗಳಿಗೆ ಉತ್ತಮವಾದ ಶಿಕ್ಷಣ ಕೊಡುವಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡುವುದೇ ಪ್ರತಿಯೊಂದು ಸರ್ಕಾರದ ಇವತ್ತು ಕರ್ತವ್ಯ. ವಿದ್ಯಾರ್ಥಿಗಳ ಭವಿಷ್ಯವನ್ನು ಇವತ್ತು ರೂಪಿಸಲು ಇದಕ್ಕೆ ಬೇಕಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ತಂದೆ ತಾಯಂದಿರು ಭಾಳ ಕಷ್ಟಪಟ್ಟು ತನ್ನ ಮಗನನ್ನು ಇವತ್ತು ಸೆಕೆಂಡ್ PUC ತನಕ ಓದಿಸಿ, ಸೆಕೆಂಡ್ PUCಯಿಂದ ಅವನು ಉತ್ತಮವಾದ ಮಾರ್ಕ್ ಪಡೆದು ಮೆಡಿಕಲ್ ಇಂಜಿನಿಯರ್ ಮತ್ತು ಇನ್ನಿತರ ಪ್ರೊಫೆಷನಲ್ ಕೋರ್ಸಿಗೆ ಹೋಗುವಂಥ ಸಂದರ್ಭದಲ್ಲಿ ಹಿಂದೆ ಅವರಿಗೆ ಕೊಡ್ದಂಥ ಅರಿವು ಯೋಜನೆ ಸ್ಕೀಮ್ ಇವತ್ತು ರದ್ದು ಮಾಡಿದ್ದಾರೆ. ಸ್ಕಾಲರ್ಶಿಪ್ ಇಲ್ಲ. ಯಾವುದು ಇವತ್ತೊಂದು ಅರಿವು ಯೋಜನೆ ಸ್ಕೀಮ್ ಇವತ್ತು ಬರ್ತಾ ಇತ್ತಾ ಆ ವಿದ್ಯಾರ್ಥಿಗಳಿಗೆ ಕೊಡುವಂತಹ ಆ ಸ್ಕೀಮನ್ನು ಇವತ್ತು ರದ್ದುಪಡಿಸಿದ್ದಾರೆ. ನಾಯ ಪೈಸೆ ಇವತ್ತು ಬರ್ತಾ ಇಲ್ಲ. ಹಾಲ್ ಟಿಕೆಟ್ ಕೊಡಬೇಕಾದ್ರೆ ಆ ಹಿಂದಿನದು ಕಟ್ಟಿ ಅಂತ ಸರ್ಕಾರ ನಮಗೆ ಬರಲಿ, ನೀವು ಕಟ್ಟಿ ಅಂತೇಳಿ ಇವತ್ತು ಸಂಸ್ಥೆಯವರು ಮಕ್ಕಳ ಹೆತ್ತವರ ಮೇಲೆ ಒತ್ತಡ ಇವತ್ತು ಆಗ್ತಾ ಇದ್ದಾರೆ. ಎರಡನೇದು, ಯಾರು ಹೊಸತಾಗಿ ಇವತ್ತು ಸೇರ್ತಾರೆ, ಸರ್ಕಾರದ ಅರಿವು ಇಲ್ಲ ಸ್ಕೀಮ್. ಇಲ್ಲಿ ಏನಾದರೂ ಬ್ಯಾಂಕಿಗೆ ಹೋದರೆ
ಬ್ಯಾಂಕ್ನವರು ಕೂಡ ಇವತ್ತು ಮಕ್ಕಳನ್ನು ಮತ್ತು ಉತ್ತಮವಾದ ಮಾರ್ಕ್ ಪಡೆದಂತಹ ಮತ್ತು ಯಾವುದೊಂದು ಕಾಲೇಜ್ ಪಡೆದ ಸೀಟ್ ಪಡೆದಂಥ ವಿದ್ಯಾರ್ಥಿ ಮತ್ತು ಅವರ ಹೆತ್ತವರನ್ನು ಅಲ್ಲಿಂದ ಇಲ್ಲಿಗೆ ಫುಟ್ಬಾಲ್ ಥರ ಅಲದಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಸ್ಪಷ್ಟವಾದ ಆದೇಶ ಇವತ್ತು ಆ ಕಾಂಗ್ರೆಸ್ ರೂಪಿಸಿಕೊಂಡಂಥ ಒಂದು ಕಾನೂನಲ್ಲಿ ಇದ್ದಾಗ ಈ ಕಾನೂನು ಮಾಡೋದು ಬೇಡ, ಅದು ಅನುಷ್ಠಾನ ಮಾಡಲಿಕ್ಕೆ ಈ BJP ಸರ್ಕಾರಕ್ಕೆ ಏನು ಜಿಲ್ಲಾಡಳಿತ ಯಾಕೆ ಇದಕ್ಕೆಲ್ಲ ಇವತ್ತು ಮೌನವಾಗಿ ಇವತ್ತು ಕೂತ್ಕೊಂಡಿದ್ದಾರೆ? ಮಾರ್ಕ್ ಪಡೆದಂಥ ಮಕ್ಕಳಿಗೆ ಲೋನ್ಗೆ ಬೇಕಾಗಿ ಇವರು ಸತಾಯಿಸ್ತಾ ಇದ್ದರೆ ಆ ಮಕ್ಕಳ ಮಾನಸಿಕವಾಗಿ ಪರಿಸ್ಥಿತಿಯನ್ನು ಕಲಿಬೇಕಾ ಬೇಡುವಂಥ ಪರಿಸ್ಥಿತಿ ಆಗುವಂಥದ್ದು. ಆದ ಕಾರಣ ತಕ್ಷಣ ಜಿಲ್ಲಾಡಳಿತ ಇವತ್ತು ಎಲ್ಲ ಬ್ಯಾಂಕ್ ಮ್ಯಾನೇಜರ್ನ ಕರೆಸ್ಕೊಳ್ಬೇಕು. ರಿಸರ್ವ್ ಬ್ಯಾಂಕಿಂದ ನಮ್ಮ ಪ್ರದೇಶದ ಇವತ್ತು ಇನ್ಚಾರ್ಜ್ ರೀಜನಲ್ ಡೈರೆಕ್ಟರ್ ಯಾರಿದ್ದಾರೆ ಅವರನ್ನು ಅಧಿಕಾರಿ ಕರೆಸಿಕೊಂಡು ಆನ್ ದಿ ಸ್ಪಾಟ್ ಬ್ಯಾಂಕ್ ಲೋನನ್ನು ಸ್ಯಾಂಕ್ಷನ್ ಮಾಡಿದ ವ್ಯವಸ್ಥೆಯನ್ನು BJP ಸರ್ಕಾರ ಇವತ್ತು ಮಾಡಬೇಕಂತ ಹೇಳಲಿಕ್ಕೆ ಬಯಸ್ತೇನೆ. 1980ರಲ್ಲಿ ಸನ್ಮಾನ್ಯ ಜನಾರ್ದನ್ ಪೂಜಾರಿಗೆ ಆನ್ ದಿ ಸ್ಪಾಟ್ ಲೋನ್ ಕೊಡಲಿಕ್ಕೆ ಶಕ್ತಿ ಇರುವುದಾದರೆ ಈ ಒಂದು ಆಧುನಿಕ ಕಾಲಘಟ್ಟದಲ್ಲಿ ಇವರಿಗೆ ಆಗುವಂತಹ ಕಷ್ಟ ಏನು? 80ರಲ್ಲಿ 40 ವರ್ಷಗಳ ಹಿಂದೆ ಆಗ ಕಂಪ್ಯೂಟರ್ ಇರಲಿಲ್ಲ, ಇಷ್ಟು ಮ್ಯಾನ್ ಪವರ್ ಇರಲಿಲ್ಲ, ಸುಸಜ್ಜಿತ ವ್ಯವಸ್ಥೆ ಇರಲಿಲ್ಲ. ಆನ್ ದಿ ಸ್ಪಾಟ್ ಕೊಡಲಿಲ್ವಾ? ಯಾರು ಮೀನು ಹಿಡಿತಿದ್ದಾನ ಅವನು ಮೀನುಗಾರನಾದ, ಬೋಟ್ ತಗೊಂಡ. ಯಾರು ಲಾರಿ ಬಿಡ್ತಿದ್ರು ಅವ್ರು ಲಾರಿ ಮಾಲೀಕರಾದರು. ಯಾರು ಟ್ಯಾಕ್ಸಿ ಡ್ರೈವ್ ಮಾಡ್ತಿದ್ದ ಅವನು ಟ್ಯಾಕ್ಸಿ ಡ್ರೈವರ್ ಆದ, ಸ್ವಂತ ಟ್ಯಾಕ್ಸಿ ಓನರ್ ಆದರು. ಅರೆ ಯಾರು ಕ್ರಾಂತಿಕಾರಿ ಹೆಜ್ಜೆ ಕಾಂಗ್ರೆಸ್ ಸರ್ಕಾರದಲ್ಲಿ ಸನ್ಮಾನ್ಯ ಜನಾರ್ದನ್ ಪೂಜಾರಿ ಆನ್ ದಿ ಸ್ಪಾಟ್ ಲೋನ್ ಕೊಟ್ಟದ್ದು. ಕೊಟ್ಟಂದು ಎಜುಕೇಷನ್ ಲೋನ್ ನಿಮಗೆ ಮಕ್ಕಳಿಗೆ ಕೊಡಲಿಕ್ಕೆ ಆಗದಿದ್ದರೆ ಅವ್ರ ಭವಿಷ್ಯ ಏನಾಗಬೇಕು? ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಪ್ರೊಫೆಷನ್ ಸೇರಿದವ್ರದ್ದು. ತತ್ಕ್ಷಣ ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಯಾರಾದರೂ ವಿದ್ಯಾರ್ಥಿನಿಗೆ ಬ್ಯಾಂಕಿನವರು ಸಮರ್ಪಕವಾಗಿ ಲೋನ್ ಕೊಡಲಿಕ್ಕೆ ಸತಾಯಿಸಿದರೆ ಅಥವಾ ಇವತ್ತು ಲೋನ್ ತೆಕ್ಕೊಂಡು ಕಲಿತು ಹೊರಗೆ ಬಂದ ನಂತರ ಅದರ ಇಂಟ್ರೆಸ್ಟ್ ಕಟ್ಟಲಿಕ್ಕೆ ಅವನಿಗೆ ಕೆಲಸ ಇಲ್ಲ, ಅದು ಮುಂಚೆ ಇಂಟ್ರೆಸ್ಟ್ ಕಟ್ಟಲಿಕ್ಕೆ ಒತ್ತಾಯಿಸಿದರೆ ದಯವಿಟ್ಟು ನೀವು ಕಾಂಗ್ರೆಸ್ ಪಕ್ಷದ ಗಮನಕ್ಕೆ ತನ್ನಿ. ಸರ್ಕಾರ BJP ವಿರುದ್ಧ ಹೋರಾಟ ಮಾಡಿಕೊಂಡು ಆ ವಿದ್ಯಾರ್ಥಿ ಮತ್ತು ಕುಟುಂಬಸ್ಥರಿಗೆ ನ್ಯಾಯ ಒದಗಿಸಿಕೊಟ್ಟು ಅವರಿಗೆ ಲೋನ್ ತೆಗೆಸಿಕೊಳ್ಳೋ ಕೆಲಸ, ಎಜುಕೇಷನ್ ಲೋನ್ ತೆಗೆಸಿಕೊಳ್ಳೋ ಕೆಲಸ ಕಾಂಗ್ರೆಸ್ ಇವತ್ತು ಮಾಡ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ನಾನು ಬ್ಯಾಂಕಿಂಗ್ ಮೀಟಿಂಗ್ ಯಾಕೆ ಅಂತ ಹೇಳಿದರೆ, ಬರೀ ಎಜುಕೇಷನ್ ಜೊತೆಯಲ್ಲಿ ಯಾರಾದರೂ ಉತ್ತಮವಾದ ಕೌಶಲ್ಯ ಅಭಿವೃದ್ಧಿ ಹೊಂದಿದ್ದವರು ಇವತ್ತು ಬೇರೆ ಮುದ್ರಾ ಸ್ಕೀಮ್ ಆ ಸ್ಕೀಮ್ ಈ ಹೆಸರು ಕೊಟ್ಟು ಇಲ್ಲಿ ಬಂದು ಇವನು ಇದ್ದದ್ದ ಎಲ್ಲ ಅಪ್ಲಿಕೇಶನಲ್ಲಿ ಕೊಟ್ಟು ಅದರ ಸ್ಯಾಂಕ್ಷನ್ ಪಡೆದು ಜಿಲ್ಲಾಡಳಿತ ಮೀಟಿಂಗ್ ಮಾಡಿ ಇವರಿಗೆ ಇಷ್ಟು 15 ಲಕ್ಷ ಲೋನ್ ಕೊಡ್ಬೋದಂತ ಬ್ಯಾಂಕಿಗೆ ಹೋದರೆ ನಿಮ್ಗೆ 15 ಕೇಳಿದ್ದಾರೆ, ನಾವು ಕೊಡೋದು 5. ಈ ರೀತಿ ಅವನು 15 ಲಕ್ಷ ಪ್ರಾಜೆಕ್ಟ್ ಮಾಡಿ ಈ 5 ಲಕ್ಷ ತೆಕೊಂಡು ಅವನೆಂತ ಮಾಡೋದು? ಇದನ್ನೆಲ್ಲ ಕೇಳಲಿಕ್ಕೆ ಇಲ್ಲಿ MP MLAಗಳು ಯಾರು ಇಲ್ವಾ? ಈ ಜಿಲ್ಲೆ ಅನಾಥವಾಗಿ ಹೋಗಿದೆಯಾ? ಆಡಳಿತ ಪಕ್ಷ ಇರುವಂಥ ಶಾಸಕರು ಇಲ್ವಾ? ಇದಕ್ಕೂ ಕೂಡ ಜನ ವಿರೋಧ ಪಕ್ಷದ ಇರುವಂಥ ಶಾಸಕರ ಹತ್ರ ಬರಬೇಕಾ? ಇದು ಆಡಳಿತ ಪಕ್ಷದ ಶಾಸಕರು ಮತ್ತು ಸರ್ಕಾರದ ವೈಫಲ್ಯತೆ ಅಲ್ವಾ? ನಮ್ಮ ಕ್ಷೇತ್ರ ಬಿಟ್ಟು ಹೊರಗಿನ ಕ್ಷೇತ್ರದವರು ಈ ಕಷ್ಟಕಾಲಕ್ಕೆ ಬರುವಂಥದ್ದು. ವಿದ್ಯಾರ್ಥಿಗಳು ಮತ್ತು ಯುವಕರಿಗೆ ಆಗುವಂಥ ಅನ್ಯಾಯದ ವಿರುದ್ಧ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸನ್ನು ಹೋರಾಟ ಮಾಡ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇಲ್ಲಿ ಇದೀಗ ಸುಮಾರು 10 ಕೋಟಿ ರೂಪಾಯಿ ಯೋಜನೆ ಅಡಿಯಲ್ಲಿ ಹಣ್ಣು ಹಂಪಲ ಮಾರ್ಕೆಟನ್ನು ಕಟ್ಟಲಿಕ್ಕೆ ರೆಡಿಯಾಗಿದ್ದಾರೆ. ಇದು ಅವೈಜ್ಞಾನಿಕ ಮತ್ತು ನಿಷ್ಪ್ರಯೋಜನವಾದಂಥ ಒಂದು ಪ್ಲ್ಯಾನ್. ಅದಕ್ಕಾಗಿ ನಾನು ಇವತ್ತು ಸರ್ಕಾರದ ಕೇಳ್ತಾ ಇದ್ದೇನೆ, ಈ ಕೆಲಸವನ್ನು ಸರ್ಕಾರ ರೈತರ ಮೇಲೆ ಕಾಳಜಿ ಇದ್ದರೆ ಈ ಕೆಲಸವನ್ನು ಸರ್ಕಾರ ಫಸ್ಟ್ ನಿಲ್ಲಿಸಬೇಕು ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳನ್ನು ಕರೆಸಿ ಇದಿಲ್ಲಿ ಅಗತ್ಯ ಉಂಟಾ ಇಲ್ವಾ, ಇದರಿಂದ ಯಾರಿಗದು ಪ್ರಯೋಜನ ಆಗ್ತದಾ ಅಥವಾ ಹಿಂದೆ ನಾವು 50 ಕೋಟಿ ಅದಕ್ಕೆ ಖರ್ಚು ಮಾಡಿದ ರೀತಿಯಲ್ಲಿ ವೇಸ್ಟ್ ಆಗ್ತದೆ ವರದಿ ತೆಕ್ಕೊಂಡು ಮುಂದೆ ಹೋಗಬೇಕು. ಯಾಕೆಂತ ಹೇಳಿದರೆ ಈ ಕಟ್ಟಡ ಕಟ್ಟುವುದು ರಾಜ್ಯ ಸರ್ಕಾರ ದುಡ್ಡಿನಿಂದಲ್ಲ,
ಸ್ಟೇಟ್ ಗೌರ್ಮೆಂಟ್ ಯಾರು MLA ಹೋಗಿ ಸ್ಟೇಟ್ ಗೌರ್ಮೆಂಟ MP ಹೋಗಿ ಅದು ಮಿನಿಸ್ಟ್ರಿ ಯಾವುದೇ ಗ್ರಾಂಟ್ ನ್ಯಾಯ ಪೈಸೆ ಕೊಡಲಿಲ್ಲ. ಈಗ ಇದಕ್ಕೆ ಶಂಕುಸ್ಥಾಪನೆಗೆಲ್ಲ ಬಂದಿರ್ಬೋದು ಮಂತ್ರಿಗೆ ಮತ್ತು ಶಾಸಕರು. ಈ ದುಡ್ಡು ಇಲ್ಲೇ ರೈತರು ಕಟ್ಟುವಂಥ ಸೆಸ್ ಇದೆಲ್ಲ, ರೈತರ ಪರವಾಗಿ ಕಟ್ಟುವಂಥ APMC ಕೇಸಿಂದ ಕಟ್ಟುವಂಥ ಸೆಸ್ ಇತ್ತು. ಆ ಸೆಸ್ಸಿನ ದುಡ್ಡಲ್ಲಿ ಇವತ್ತು 12 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. ರೈತರ ಅಭಿವೃದ್ಧಿಗಿಟ್ಟಾಗ, ರೈತರಿಗೆ ಕಷ್ಟಕಾಲ ಬಂದಾಗ ಇವತ್ತು ಬೆಂಬಲ ಬೆಲೆವಾಗಿ ಕೊಡಲಿಕ್ಕೆ ಮೀಸಲಿಟ್ಟಂತಹ ರೈತರ ದುಡ್ಡಿನಲ್ಲಿ ನೀವು ಹಿಂದೆ 50 ಕೋಟಿ ವೇಸ್ಟ್ ಆಗುವಂಥ ಪರಿಸ್ಥಿತಿ. ಈಗ ಮತ್ತೆ ಅದಕ್ಕೆ 10 ಕೋಟಿ ನೀವು ವೇಸ್ಟ್ ಮಾಡೋ ನಿಮ್ಮ ಉದ್ದೇಶ ಏನು? ಸರ್ಕಾರಕ್ಕೆ ಈ ಬಗ್ಗೆ ಭಾಳ ಕಾಳಜಿ ಇದ್ದರೆ ವಿಶೇಷವಾದ ಅನುದಾನವನ್ನು ಶಾಸಕರು ಮತ್ತು MP ಗಳು ತರಲಿ. ವಿಶೇಷವಾದ 10-12 ಕೋಟಿಯನ್ನು ಇವತ್ತು ರಾಜ್ಯ ಸರ್ಕಾರ ಇವತ್ತು ಬಿಡುಗಡೆ ಮಾಡಲಿ. ಅದು ಬಿಟ್ಟು ರೈತರ ಅಭಿವೃದ್ಧಿಗೆ ಇಟ್ಟಂತಹ, ರೈತರ ಮಕ್ಕಳ ಶಿಕ್ಷಣಕ್ಕಿಟ್ಟಂತಹ 12 ಕೋಟಿಯನ್ನು ನೀವು ಬಿಲ್ಡಿಂಗ್ಗೆ ಖರ್ಚು ಮಾಡಿದರೆ ರೈತದ ಯಾರು ಕೂಡ ಸಹಕಾರ ಮಾಡಲಿಕ್ಕೆ ಸಹಿಸಲಿಕ್ಕೆ ಸಾಧ್ಯವಿಲ್ಲ. ರೈತರು ಇದರ ಬಗ್ಗೆ ಅರ್ಥ ಮಾಡಿಕೊಳ್ಬೇಕು. ಇವತ್ತು ಒಂದು ಕೋಲ್ಡ್ ಸ್ಟೋರೇಜ್ ಮಾಡಿ, ಅದರಲ್ಲಿ ಅದನ್ನು ಪ್ರಯೋಜನ ಬರ್ತದೆ. ಅಥವಾ ರೈತರ ಮಕ್ಕಳಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ಅದರಿಂದ 1 ಲಕ್ಷ ರೂಪಾಯಿ ಯಾರು ಮೆಡಿಕಲ್ ಇಂಜಿನಿಯರ್ ಹೋಗ್ತಾರೆ ಅಂತವ್ರಿಗೆ ಕೊಡಿ, ಕೆಲವರು ಜನ ಇರ್ಬೋದು ಇವತ್ತು. ಅಥವಾ ಸಣ್ಣ ರೈತರು ಯಾರು ಕಷ್ಟದಲ್ಲಿದ್ದಾರೆ ಅವರ ಮನೆ ಕಟ್ಟಲಿಕ್ಕೆ ಇಂಟ್ರೆಸ್ಟ್ ಫ್ರೀ ಲೋನ್ ಕೊಡಿ APMCಯಿಂದ 12 ಕೋಟಿ ರೂಪಾಯಿಯಿಂದ. ಅದು ಬಿಟ್ಟು ಈಗಾಗಲೇ ಕಟ್ಟಿದಂತಹ ಸುಮಾರು 100 ಚಿಲ್ಲರೆ ಕಟ್ಟಡಗಳಲ್ಲಿ ಇನ್ನೂ ಕೂಡ 100ಕ್ಕೂ ಅಧಿಕ ಬೇಡಿಕೆ ಇಲ್ಲದೆ ಪಾಲು ಬಿದ್ದಿದೆ. APMC ಮಾರ್ಕೆಟ್ ಹಣ್ಣು ಹಂಪಲು ಮತ್ತು ತರಕಾರಿಗೆ ನಿರ್ಮಾಣ ಮಾಡಿದಂಥ ಮಾರ್ಕೆಟ್ ಅಲ್ಲ. APMC ಮಾರ್ಕೆಟ್ ಅದು ಬಹುಶಃ ಅಗ್ರಿಕಲ್ಚರ್ ಪ್ರಾಡಕ್ಟ್, ಅಡಿಕೆ ಮತ್ತು ಇನ್ನಿತರ ಸಂಬಂಧಪಟ್ಟಂಥ ಪ್ರಾಡಕ್ಟ್ ಏನಿದೆಯಾ, ಅಡಿಕೆ, ಕ್ಯಾಶು, ಕಾಡುತ್ಪತ್ತಿ ಸಂಬಂಧಪಟ್ಟ ಏನಿದೆಯಾ ಅದಕ್ಕೆ ನಿರ್ಮಾಣ ಮಾಡಿದಂಥ APMC. ಇಲ್ಲಿ ಬಿಲ್ಡರ್ಗಳಿಗೆ ಉಪಕಾರ ಆಗಬೇಕಂದ್ರೆ ರಾತ್ರಿ ಅಲ್ಲಿ ಒದ್ದೋಡಿಸಿಕೊಂಡು ಅಲ್ಲಿ ಅದು ವ್ಯವಸ್ಥೆ ಮಾಡದೆ ಅವರೆಲ್ಲರೂ ಕೂಡ ಇವತ್ತು APMCನ ಬಿಟ್ಟು ಕಲ್ಲಾಪಿನಲ್ಲಿ ನೂತನವಾದ ಮಾರ್ಕೆಟಿಗೆ ಬಂದಿದ್ದಾರೆ. ಇವಾಗ ಇಲ್ಲಿ ನೀವು ಹಣ್ಣು ಹಂಪಲು ಕಟ್ಟಿದರೂ ಕೂಡ ಅಲ್ಲಿ ಸುತ್ತಮುತ್ತಲು ಕೂಡ ಕೆಮಿಕಲ್ ಫ್ಯಾಕ್ಟ್ರಿ ಇದ್ದ ಕಾರಣ ಯಾವುದೇ ಹಣ್ಣು ಹಂಪಲು ತರಕಾರಿ ಗೋಡೌನ್ ಅಲ್ಲಿಗೆ ಸೂಕ್ತ ಅಲ್ಲ. APMC ಅಧ್ಯಕ್ಷರಿಗೆ, ನಿರ್ದೇಶಕರಿಗೆ, ಅಲ್ಲಿಯ ಶಾಸಕರಿಗೆ ಸ್ವಲ್ಪ ಆದರೂ ಕೂಡ ಇದಕ್ಕೆ ಮೈಂಡ್ ಅಪ್ಲಿಕೇಶನ್ ಮಾಡಬೇಕಾ ಬೇಡವಾ? ರೈತರ ದುಡ್ಡನ್ನು ನೀವು ಸುಮ್ಮನೆ ನೀರಲ್ಲಿ ಹೋಮ ಹಾಕುವಂಥ ಪರಿಸ್ಥಿತಿ. ನೀವು ರೈತರ ದುಡ್ಡಿನಲ್ಲಿ ನೀವು ಇವತ್ತು ಅದನ್ನು ನೀರಿಗೆ ಹಾಕ್ತಿದ್ದೀರಲ್ಲ. ರೈತರು ಸೂಚಿಸಿದ ಬೆವರು ಇವತ್ತು ಸಸ್ಯ ಕಟ್ಟಿದ್ದನ್ನು ನೀವು ನಿಮ್ಮ ಒಂದು ಹೆಸರಿಗೋಸ್ಕರ ಕಟ್ಟಿ ನಿಷ್ಪ್ರಯೋಜನ ಮಾಡಲಿಕ್ಕೆ ಜಿಲ್ಲೆಯ ಜನತೆಗೆ ಇವತ್ತು ಬಿಡಬಾರ್ದು. ಅದಕ್ಕಾಗಿ ಇದರ ಬಗ್ಗೆ ಮೌಲ್ಯಮಾಪನ ಮಾಡಲಿಕ್ಕೆ ರಾಜ್ಯ ಮಟ್ಟದ ಉನ್ನತ ಅಧಿಕಾರಿ ಸಮಿತಿ ರಚಿಸಬೇಕಂತೇಳಿ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಅಧಿಕಾರಿಗಳಿಗೆ ನನ್ನ ಪತ್ರವನ್ನು ಕೂಡ ನಾನು ಇವತ್ತು ಬರಿತಾ ಇದ್ದೇನೆ. ಅದರಲ್ಲಿ ಅವರು ಬಂದು ಇದು ಪ್ರಯೋಜನ ಉಂಟು ಹಣ್ಣು ಹಂಪಲಿಗೆ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ನಮ್ಮ ಕಣ್ಣ ಮುಂದೆ ನನ್ನ ಕ್ಷೇತ್ರ ಅಲ್ಲದಿದ್ದರೂ ಕೂಡ ಸುರತ್ಕಲ್ ಕ್ಷೇತ್ರ ಶಾಸಕರ ಬಗ್ಗೆ ಮಾತಾಡಬೇಕಿತ್ತು. ಅಲ್ಲಿ ವ್ಯತ್ಯಾಸ ಇತ್ತು. ಅವರು ಕಣ್ಣು ಮುಚ್ಚಿ ಕೂತ್ಕೊಂಡಾಗ ಅವರ ಕಣ್ಣನ್ನು ತೆರೆಸುವುದು ನನ್ನ ಜವಾಬ್ದಾರಿ. ಪ್ರತಿಪಕ್ಷ ಶಾಸಕನಿಗೆ ಆ ಕೆಲಸವನ್ನು ಮಾಡ್ತಾ ಇದ್ದೇನೆ. ಜಿಲ್ಲಾಧಿಕಾರಿ ತಕ್ಷಣ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು, ಜಿಲ್ಲಾಡಳಿತ ಮತ್ತು ಸರ್ಕಾರ ಅಂತ ನಾನು ಒತ್ತಾಯಪಡಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವರಿಗೆ APMCಯನ್ನು ಏನಾದರೂ ಉದ್ಧಾರ ಮಾಡಬೇಕೆಂಬ ಇಚ್ಛೆ ಸರ್ಕಾರಕ್ಕೆ ಇದ್ದರೆ ಅದು ನೀವು ಕಾನೂನಲ್ಲಿ ಬದಲಾವಣೆ ಮಾಡಿ. ಇವತ್ತು ಯಾರು ಕೂಡ APMC ಹೋಗ್ತಾ ಇಲ್ಲ. ಯಾಕೆ ನೀವೇ ಕಾನೂನು ಎಲ್ಲಿ ಕೂಡ ವ್ಯಾಪಾರ ಮಾಡ್ಬೋದಂತ ಕಾನೂನು ತಂದಿದ್ದೀರಿ. ಮತ್ತು ನೀವು ಒಳಗೆ ಹೋಗಲಿಕ್ಕೆ ಯಾರು ಬರ್ತಾರೆ? ಅಲ್ಲಿ ಬಂದರೆ ಹೊರಗಿನವ್ರಿಗೆ ಯಾವುದೇ ಸೆಸ್ ಇಲ್ಲ, ಯಾವುದೇ ಟ್ಯಾಕ್ಸ್ ಇಲ್ಲ,
ಯಾವುದೇ ರೂಲ್ಸ್ ಇಲ್ಲ, ಯಾವುದೇ ಕಾನೂನು ಇಲ್ಲ. ನಾನು APMC ಗೇಟಿಂದ ಹೊರಗಡೆ ನಾನು ವ್ಯಾಪಾರ ಮಾಡೋದಾದರೆ ನನಗೊಂದು ನ್ಯಾಯ ಪೈಸೆ ಇಲ್ಲ, ನನಗೆ ಒಂದು ನ್ಯಾಯ ಪೈಸೆ ಕಂಡೀಷನ್ ಇಲ್ಲ, ಯಾವುದೇ ರೂಲ್ಸ್ ಇಲ್ಲ, ಯಾವುದೇ ರೆಗ್ಯುಲೇಷನ್. ನಾನು ಏನು ಹೋಗೋದು ನನಗೆ ಇಷ್ಟ ಬಂದಾಗೆ ನನಗೆ ಮಾರ್ಬೋದು. ನಾನು APMC ಕಾಂಪೌಂಡ್ ಒಳಗಡೆ ಹೋದ ತಕ್ಷಣ ನನಗೆ ಸೆಸ್ ಚಾರ್ಜ್, ನನಗೆ ಕಾನೂನು, ನನಗೆ ನಿಯಮಗಳು. ಮತ್ತು ಯಾರು ಬರ್ತಾರೆ APMC ಒಳಗಡೆ? ಅರೆ ಓಪನ್ ಒಂದೇ ಮಾಡಿ, APMC ರೂಲ್ಸನ್ನು ಹೊರಗಿದ್ದವರಿಗೆ ಮಾಡಿ. ಅದಲ್ಲದಿದ್ದರೆ ಹೊರಗಿದ್ದಂಥ ರಿಲ್ಯಾಕ್ಸೇಷನ್ APMCಗೆ ಕೊಡಿ. ನೀವು APMCಗೆ ಬಂದು ವ್ಯಾಪಾರ ಮಾಡುವ ಇಲ್ಲ ಸಲ್ಲದ ರೂಲ್ಸ್ಗಳನ್ನು ಹಾಕಿಕೊಂಡು ನೀವು ಹೊರಗಿದ್ದವ್ರಿಗೆ ಏನು ರೂಲ್ಸ್ ಇಲ್ಲ ಅಂತ ಹೇಳಿದರೆ ಯಾರು ವ್ಯಾಪಾರಸ್ಥರು ಮತ್ತು ರೈತರು ಬರ್ತಾರೆ? ಇದರ ಬಗ್ಗೆ ಶಾಸಕರು ಎಚ್ಚೆತ್ತುಕೊಳ್ಳಿ, ಇದರ ಬಗ್ಗೆ ಕಾನೂನು ಸಿದ್ಧ ಮಾಡಲಿಕ್ಕೆ ಪ್ರಯತ್ನ ಪಡಲಿ, ಇದರ ಬಗ್ಗೆ APMC ಬೋರ್ಡ್ನವರು ಎಚ್ಚೆತ್ತುಕೊಳ್ಳಿ. ಇದರ ಬಗ್ಗೆ ಯಾಕೆ ಕಣ್ಣು ಮುಚ್ಚಿ ಕೂತ್ಕೊಂಡಿದ್ದಾರೆ? ಆದ ಕಾರಣ ಹೊರಗೆ ವ್ಯಾಪಾರ ಸಂಬಂಧ ರೈತ ಹೊರಗೆ ಇರೋ ರೂಲ್ಸ್ ಏನಿದೆಯಾ ಅದೇ ರೂಲ್ಸನ್ನು APMC ಯಾರನ್ನ ಒಳಗಡೆ ಇದ್ದವರು ಕೂಡ ಇವತ್ತು ಮಾಡಬೇಕು. ಇಲ್ಲದಿದ್ದರೆ ಇದು ವರ್ಷ ಹಿಂದೆ ಕಟ್ಟಿ ವೇಸ್ಟ್ ಆಗುವಂತಹ ಒಂದು ಏನು ಪರಿಸ್ಥಿತಿ ಇದೆಯಾ ಅದೇ ಪರಿಸ್ಥಿತಿ ಇವತ್ತು ಆಗೊಂದು ವಿಚಾರ ಕೂಡ ಇವತ್ತು ಆಗಿದೆ. ಅದಲ್ಲದೆ ದಕ್ಷಿಣ ಕನ್ನಡ ಮತ್ತು ಕರಾವಳಿ ಪ್ರದೇಶದ ಒಂದು ನಂಬಿಕೆಗೆ ಅನುಗುಣವಾಗಿ ಬಹುಶಃ ಅಲ್ಲಿ ಮೊನ್ನೆ ಕೆಲಸ ಮಾಡೋಗಳು ಕೂಡ ಭಾಳಷ್ಟು ಇವತ್ತು ನಾಗರ ಹಾವುಗಳಿದ್ದದ್ದು ಕೂಡ ಗಮನಕ್ಕೆ ಇವತ್ತು ಬಂದಿದೆ. ಕೆಲವು ಜನರ ಮತ್ತು ಜಿಲ್ಲೆಯ ಜನರ ನಂಬಿಕೆಯನ್ನು ಬಹುಶಃ ಆ ಸ್ಥಳದಲ್ಲಿ ಅದರ ಬಲವಾದ ಒಂದು ಪ್ರಭಾವ ಮತ್ತು ಪಾವಿತ್ರ್ಯತೆ ಇರುವ ಕಾರಣ ಅದನ್ನು ಅದಕ್ಕೆ ಬೇಕಾಗುವಂಥ ಒಂದು ಸರಿಪಡಿಸದಿದ್ದಲ್ಲಿ ಧಾರ್ಮಿಕ ವಿಧಿವಿಧಾನ ಪ್ರಕಾರ ಯಾರು ಅಲ್ಲಿ ಬಹುಶಃ ಇದ್ದರೂ ಕೂಡ ಅಲ್ಲಿ ಯಶಸ್ವಿ ಆಗಲಿಕ್ಕೆ ಸಾಧ್ಯವಿಲ್ಲ ಭಾವನೆ ಹೇಳದಿದ್ದರೂ ಕೂಡ ಸರ್ವ ಜನರ ಹತ್ರ ಕೂಡ ಇದೆ. ಎಲ್ಲ ಧರ್ಮದವರು ಕೂಡ ಮನಸ್ಸಲ್ಲಿ ಅದನ್ನು ಇಟ್ಕೊಂಡಿದ್ದಾರೆ. ನೀವು 10 ಕೋಟಿ ಖರ್ಚು ಮಾಡುವಾಗ ಅರೆ ಒಂದು 1 ಕೋಟಿ 5 ಲಕ್ಷ ಖರ್ಚು ಮಾಡಿ ಮಾರು, ಅದಕ್ಕೆ ಒಂದು ಪರಿಹಾರ ಕಾಣಿ. ಒಂದು ಬೇಕಾದ ಒಳ್ಳೆ ಸಣ್ಣ ದೇವಸ್ಥಾನ ಸಣ್ಣ ಒಂದು ಧಾರ್ಮಿಕ ಅದಕ್ಕೆ ಬೇಕಾಗುವಂಥ ಒಂದು ದೇವಸ್ಥಾನ ಮತ್ತು ನಾಗಬಣ್ಣ ಕಟ್ಟಿ ಆ ಒಂದು ಸಂಪ್ರದಾಯ ಮತ್ತು ನಂಬಿಕೆ ಇದ್ದಂಥ ಸಂದರ್ಭದಲ್ಲಿ ಅದು ಎಲ್ಲರಿಗೂ ಕೂಡ 10 ಕೋಟಿ ಖರ್ಚು ಮಾಡ್ತಿರಲ್ಲ, ಇದನ್ನು ಯಾಕೆ ನೀವು ಮಾಡೋದಿಲ್ಲ? ಆದ ಕಾರಣ ಯಾವುದೇ ಒಂದು ಆಲೋಚನೆಯ ಭವಿಷ್ಯದಲ್ಲಿ ಉತ್ತಮವಾಗಬೇಕೆಂಬ ಒಂದು ವಿಷನ್ ಬಹುತ್ ಈ ಸರ್ಕಾರದ ಇಲ್ಲ, ನಮ್ಮ ಜಿಲ್ಲಾ ಮಟ್ಟ ಶಾಸಕರು ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಕಾಣ್ತದೆ. ಇದನ್ನೆಲ್ಲ ಕೂಡ ಆತ್ಮಾವಲೋಕನ ಮಾಡಿಕೊಂಡು ಸರ್ಕಾರ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇದರಲ್ಲಿ 668 ಕಟ್ಟಡಗಳಿದೆ ಟೋಟಲ್. ಅದರಲ್ಲಿ 357 ಉಪಯೋಗವಿಲ್ಲ, ಯಾರೂ ಇಲ್ಲ. ಇನ್ನು ತಗೊಂಡದ್ರಲ್ಲಿ ಬೇರೆ 350%ಅಲ್ಲಿ ಮೋರ್ ದೆನ್ 50% ಯಾರಿಗೂ ಅಂಗಡಿ ಓಪನೇ ಮಾಡಲಿಲ್ಲ. ಇನ್ನು ಓಪನ್ ಮಾಡಿದಂಥ ಒಂದು 100 ಚಿಲ್ಲರಲ್ಲಿ ಒಬ್ಬನು ಕೂಡ ಬರ್ಕತ್ತಾಗಲೂ ಇಲ್ಲ. ಸಮಾಧಾನ ಯಾರು ಕೂಡ ಅಲ್ಲಿ. ಅವತ್ತು ನಾನು ಸೆಂಟ್ರಲ್ ಮಾರ್ಕೆಟಿಂದ ರಾತ್ರೋರಾತ್ರಿ ಎಬ್ಬಿಸಿದಾಗ ಪ್ರೆಸ್ ಮಾಡಿದೆ. ನಾನು ನಮ್ಮ ಕ್ಷೇತ್ರದಲ್ಲೇ ಖಾಸಗಿ ಸಂಪೂರ್ಣ ಬೆಂಬಲ ಕೊಟ್ಟು ನಾವು ಪ್ರಾರಂಭ ಮಾಡ್ತೇವೆ ಅಂತೇಳಿ. ಆಗ ಹೇಗೆ ಮಾಡ್ತೇವೆ ಅಂತ ನೋಡ್ತೇವೆ ಅಂತ ಹೇಳ್ತಾಯಿದ್ರು. ಈಗ ಅದನ್ನು ಮೊನ್ನೆ ಪ್ರಾರಂಭ ಮಾಡಿದ್ದೇವೆ. ಉತ್ತಮ ರೀತಿಯಿಂದ ಇವತ್ತು ನಡೀತಾ ಇದೆ. ಈಗ ಬಂದರ್ನಲ್ಲಿರುವಂಥ ದೊಡ್ಡ ದೊಡ್ಡ ಗೋದಾಮುಗಳು ಮತ್ತು ಇನ್ನಿತರ ಸರಕು ಸಾಗಣೆಗಳು ಆ ಮಾರ್ಕೆಟ್ನವರು ಕೂಡ ಇವತ್ತು ನಮ್ಮಲ್ಲಿ ಜಾಗ ಏನಿದ್ದರೆ ನೋಡಿ ಅಂತೇಳಿ ಖಂಡಿತವಾಗಿಯೂ ಅವ್ರಿಗೆ ಕೂಡ ಸೂಕ್ತ ವ್ಯವಸ್ಥೆ ನಮ್ಮ ಕ್ಷೇತ್ರದಲ್ಲಿ ಮಾಡ್ತೇವೆ. ಸರ್ಕಾರ ಇದೆ ಇಲ್ವಂತ ಯಾರಿಗೂ ಕೂಡ ಗೊತ್ತಿಲ್ಲ. ಸರ್ಕಾರ ಉಂಟಾ ಸರ್ಕಾರ ಇಲ್ಲವಂತೇಳಿ ಜನ ಇವತ್ತು ಆಲೋಚನೆ ಮಾಡುವಂಥ ಪರಿಸ್ಥಿತಿಯಲ್ಲಿ ರಾಜ್ಯದ ಜನತೆ ಇವತ್ತು ಇದ್ದಾರೆ. ಕೊರೋನಾ ಸಂಬಂಧಪಟ್ಟಾಗೆ ಇಂದಿನ ಸನ್ಮಾನ್ಯ ಯಡಿಯೂರಪ್ಪ ನೇತೃತ್ವದ BJP ಸರ್ಕಾರ ಸಂಪೂರ್ಣವಾಗದಲ್ಲಿ ವಿಫಲವಾಗಿದೆ. ನೂತನ ಮುಖ್ಯಮಂತ್ರಿಗಳು ಎಷ್ಟು ಯಶಸ್ವಿ ಆಗ್ತಾರೆ ಅಂತ ಕೂಡ ನಾವು ಇವತ್ತು ನೋಡಬೇಕು. ಅದು ಅವರಿಗೆ ಬೇಕಾಗುವಂಥ ಮಂತ್ರಿ ಸ್ಥಾನವನ್ನು ಇನ್ನೂ ಕೂಡ ಇವರು ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡಲಿಲ್ಲ. ಒಂದು ಕಡೆ ಕೊರೋನಾದಿಂದ ಇವತ್ತು ಸಮಸ್ಯೆ ಉದ್ಭವನ ಆಗ್ತಿದೆ, ಯಾವ ತೀರ್ಮಾನ ತಗೊಳ್ಬೇಕಂತೇಳಿ ಗೊಂದಲದಲ್ಲಿ ಇವತ್ತು ಎಲ್ಲ ಅಧಿಕಾರಿಗಳಿದ್ದಾರೆ.
ಎರಡನೇ ಕಡೆ ಇವತ್ತು ಪ್ರವಾಹ ಬಂದು ಯಾರು ಸತ್ತಿದ್ದಾರೆ ಯಾರು ಬದುಕಿದ್ದಾರೆ ಎಂದು ನೋಡಲಿಕ್ಕೂ ಜನ ಇಲ್ಲದಂಥ ಪರಿಸ್ಥಿತಿ ರಾಜ್ಯದಲ್ಲಿ ಇವತ್ತು ಆಗುವಂಥ ವಿಚಾರ ಇವತ್ತಾಗಿದೆ. ಈ ರಾಜ್ಯದ ಜನತೆ ಇವತ್ತು ಅನಾಥವಾಗುವಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ. ಇವರೆಲ್ಲ ರಾಜ್ಯಕ್ಕೆ ಜಂಜಾಟ ಮತ್ತು ಈ ಮುಖ್ಯಮಂತ್ರಿಗಳ ಬದಲಾವಣೆ ಈ ಸಮಯದಲ್ಲಿ ಬೇಕಿತ್ತ BJP ಅವರಿಗೆ? ಈ ಎಲ್ಲ ಸಮಸ್ಯೆ ಕಷ್ಟ ಆಗೋ ತನಕ ಕೂಡ ಇವತ್ತು ಸ್ವಲ್ಪ ಕಾಯ್ಬೋದಿತ್ತಲ್ಲ, ಇಲ್ಲ ಹೊರಲ ರಾಜ್ಯಕ್ಕೆ ಇವತ್ತು ಮುಗಿಸಲಿಕ್ಕೆ ಸ್ವಲ್ಪ ಎಲ್ಲ ಸರಿ ಆದ ನಂತರ ಯಾವ ತೀರ್ಮಾನ ಕೂಡ ತಗೊಳ್ಬೋದಿತ್ತು. ಅವ್ರ ಪಕ್ಷದ ಆಂತರಿಕವಾದ ವಿಚಾರ, ಅದರ ಬಗ್ಗೆ ನಾವೇನು ಕೂಡ ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಈ ಸಮಯ ಸರಿಯಾ ಅಂತ ರಾಜ್ಯ ಜನತೆ ಇವತ್ತು ಕೇಳ್ತಾ ಇದ್ದಾರೆ. ಇದು ಕರೆಕ್ಟ್ ಟೈಮಾ ಇದೆಲ್ಲ ರಾಜ್ಯಕ್ಕೆ ಜಂಜಾಟ ಮಾಡಲಿಕ್ಕೆ? ಅಥವಾ 2 ಡೋಸ್ ತಗೊಂಡಿದ್ದವಲ್ಲ, ವ್ಯಾಕ್ಸಿನೇಷನ್ ಸ್ಟಾರ್ಟ್ ಮಾಡಿದವರು ಅವರಿಗೆ ದೇ ಮೇ ಬಿ ಟ್ರಾನ್ಸ್ಮಿಟರ್ಸ್, ಅವ್ರಿಗೆ ರೋಗ ಬರಲಿಕ್ಕೆ ಬರ್ತದೆ, ಅವ್ನು ಟ್ರಾನ್ಸ್ಮಿಷನ್ ಮಾಡಲಿಕ್ಕೆ ಮಾಡ್ತಾನೆ, ಬಟ್ ಪವರ್ ವಿಲ್ ಬಿ ಲೆಸ್, ದೇ ಓಂಟ್ ಡೈ. ಈಗ ನಾನು ವ್ಯಾಕ್ಸಿನೇಷನ್ ತೆಗೆದು ನನಗೆ ಕೋವಿಡ್ ಬಂದರೆ ನಾನು ಇವರ ಮನೆಗೆ ಹೋಗಿ ಇವರಿಗೆ ಬಂದರೆ ಇವರಿಗೆ ಬರ್ಬೋದು ಜ್ವರ, ಬಟ್ ಅದರ ಅದು ವೈರಸ್ ಪವರ್ ಉಂಟಲ್ಲ ಅದು ಕಡಿಮೆ ಆಗಿರ್ತದೆ. ಸೊ ಇದು ಅವ್ರಿಗೆ ಜೀವಕ್ಕೆ ಯಾವುದು ಜೀವ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗೋದಿಲ್ಲ. ಇಟ್ ವಿಲ್ ಬಿ ಓನ್ಲಿ 1%. ಮತ್ತು ಜ್ವರ ಬರ್ತದೆ, ಕೆಮ್ಮು ಬರ್ತದೆ, ಅದಿಲ್ಲದೆ ಜ್ವರ ಕೆಮ್ಮು ಬರ್ತದಲ್ಲ ಎಲ್ಲರಿಗೂ ಕೂಡ, ಅದೇ ಹರಡ್ತದೆ. ಟ್ರಾನ್ಸ್ಮಿಷನ್ ವಿಲ್ ಬಿ ಲೆಸ್ ಇದನ್ನ ಪರಿಸ್ಥಿತಿಯಲ್ಲಿ. ರಾಜ್ಯ ಸರ್ಕಾರ ಇವತ್ತು ಮತ್ತು ಕೇಂದ್ರ ಸರ್ಕಾರ ವ್ಯಾಕ್ಸಿನೇಷನ್ಗೆ ಮಹತ್ವ ಕೊಡಬೇಕು. ಯಾವುದೇ RT-PCR ಟೆಸ್ಟ್, ಯಾವುದೇ ನಿಮ್ಮ ಈ ರೂಲ್ಸು, ಕೊರೋನಾಕ್ಕೆ ಯಾವ ಗಡಿ ಗೊತ್ತಿಲ್ಲ, ಕರ್ನಾಟಕ ಯಾವುದು ಕೇರಳ ಯಾವುದು ಅಂತೇಳಿ, ಯಾವ ಈ ಬಿಸ್ನೆಸ್ ಮ್ಯಾನಪ್ಪ ಏನು ಕೊಡೋ ಗೊತ್ತಿಲ್ಲ ಅಲ್ವಾ. ಈಗ ದೇಶದಲ್ಲಿ ಇವತ್ತಾಗಿದೆಯೇನು, ಓನ್ಲಿ ವ್ಯಾಕ್ಸಿನೇಷನ್ ಇಸ್ ದಿ ರೆಮಿಡಿ. ಬೇರೆ ಎಲ್ಲ ದೇಶಗಳಲ್ಲಿ 2 ಸುತ್ತು ಮುಗಿದ್ದು 3ನೇ ಸುತ್ತು ಬೂಸ್ಟರ್ ಡೋಸ್ ಕೊಡ್ತಾ ಇದ್ದಾರೆ, 3rd ಡೋಸ್. ನಮ್ಮ ದೇಶದಲ್ಲಿ 1ನೇ ಡೋಸ್ ಯಾರು ಕೊಡಬೇಕಂತ ಚರ್ಚೆ ಮಾಡ್ತಾ ಇದ್ದಾರೆ. ಲಾಸ್ಟ್ ಜೂನ್ ಇದರಲ್ಲಿ 14ಕ್ಕೆ ಮನ್ ಕಿ ಬಾತಿನಲ್ಲಿ ಇಡೀ ನಾವು ಕೇಂದ್ರ ಕೊಡ್ತೇವೆ 21ರಿಂದ ಸರ್ವರಿಗೂ ಕೂಡ ಉಚಿತ ಅಂತ ಹೇಳಿ ಬಂದದ್ದು ಪೋಸ್ಟರ್ ಮತ್ತು ಬ್ಯಾನರ್ ಮಾತ್ರ ಗ್ರಾಮದಲ್ಲಿ. ಲಸಿಕೆ ಬಂದು ಮುಟ್ಟಲಿಲ್ಲ ಇನ್ನೂ ಕೂಡ. ಯಾವಾಗ ಪ್ರಧಾನಮಂತ್ರಿಗಳು ಘೋಷಣೆ ಮಾಡೋ ಮುಂಚೆ ಬರ್ತಾ ಇತ್ತಲ್ಲ ಲಸಿಕೆ ವಾರಕ್ಕೆ 40-50 ಸಾವಿರ, ಅಷ್ಟೇ ಈಗಲೂ ಕೂಡ ಬರೋದು. ಇದೇ ರೀತಿ ಹೋದರೆ ಈ ದೇಶದಲ್ಲಿ ಫಸ್ಟ್ ಡೋಸ್ ಕಂಪ್ಲೀಟ್ ಆಗಲಿಕ್ಕೆ 1.5 ವರ್ಷ ಬೇಕಾಗ್ತದೆ. ಆವಾಗ ಎಷ್ಟು ಜನ ಕೊರೋನಾ ಬಂದು ಎಷ್ಟು ಜನ ತೀರಿ ಹೋಗಿ ಕುಟುಂಬ ನೋವಿನಲ್ಲಿ ಇರ್ತಾರೆ ಅಂತ ಹೇಳಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಇಷ್ಟು ಸಮಯ ಕಳೆದ ಜನವರಿಯಿಂದ ಸ್ಟಾರ್ಟ್ ಆಗಿ 7 ತಿಂಗಳಾಯಿತು. ಮತ್ತೆ ಆದರೂ ಕೂಡ ಕಂಟಿನ್ಯೂಸ್ ಒಂದು ನಮಗೆ ಕೊಡಲಿಕ್ಕೆ ಆಗೋದಿಲ್ಲ. ವಾರಕ್ಕೆ 2-3 ಸಲ ಬರೋದು, ಅದು 200 ಕೊಡೋದು, ಅದು ನಮ್ಮ ವೈಫಲ್ಯ ಅಲ್ವಾ? ಇನ್ನೂ ಕೂಡ ಆಗಲಿಲ್ಲ ಅಂತ ಹೇಳಿದರೆ ಎಲ್ಲರಿಗೆ ಉಚಿತ ಅಂತೇಳಿ ದುಡ್ಡಿದ್ದವನು ಕೂಡ ಕಾಯುವುದು. ಈಗ ಬಡವನಿಗೆ ಅದು ಸಿಕ್ಕುವುದಿಲ್ಲ ಅಂತ ಅಲ್ವಾ? ಅದರ ಬದಲು ಯಾರು ಅನುಕೂಲಸ್ಥರಿರ್ತಾರೆ, ನೀವು ಕಡ್ಡಾಯ ಅಲ್ಲಿಗೆ ಹೋಗಬೇಕು, ಅವನು ಹೋಗಿ ತಗೊಂಡು ಹೋಗೋದಿಲ್ವ? 700 ರೂಪಾಯಿ ಖರ್ಚು ಮಾಡಿ ಇಂಜೆಕ್ಷನ್ ತಗೊಂಡು ಹೋಗೋದಿಲ್ವ? ಈಗ ದುಡ್ಡಿದ್ದವರು ಕೂಡ ಧರ್ಮಕ್ಕೆ ಸಿಗ್ತದಲ್ಲ ಅಂತೇಳಿ ಬಂದು ಅವ್ರು ತಗೊಳ್ಳೋಂಥ ಪರಿಸ್ಥಿತಿ ಇವತ್ತಾಗಿದೆ. ಒಮ್ಮೆ 45 ಕೊಡಿ, ಇನ್ನೊಮ್ಮೆ 18 ವರ್ಷದವ್ರು ಕೊಡಿ, ಇನ್ನೊಮ್ಮೆ ಮಕ್ಕಳಿಗೆ ಕೊಡಿ ಅಂದರೆ ಇಂಜೆಕ್ಷನ್ ಕೊಡಬೇಕಲ್ಲ. ಆದರೆ ಲಸಿಕೆ ಸಂಬಂಧಪಟ್ಟಾಗೆ ಜನರಿಗೆ ಲಸಿಕೆ ವಿಸ್ತರಿಸಲು ಕೂಡ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳು ಸಂಪೂರ್ಣವಾಗಿ ಇವತ್ತು ಮತ್ತೆ ವಿಫಲರಾಗಿದ್ದಾರೆ. ಆ ಮಾತಲ್ಲಿ ಮತ್ತೆ ತಪ್ಪಿ ಹೋಗಿದ್ದಾರೆ. ಈ ಒಂದು ಕೊರೋನಾ ವೈರಸನ್ನು ಸಂಪೂರ್ಣವಾಗಿ ನಾವು ನಿಗ್ರಹ ಅಂತಲ್ಲ, ಅದನ್ನು ಎದುರಿಸಬೇಕಾದಲ್ಲಿ ಜನರಿಗೆ ನೋವು ಕೊಡದೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಹಮ್ಮಿಕೊಂಡಿತ್ತು, ಆ ರೀತಿ ಹಮ್ಮಿಕೊಳ್ಬೇಕು. ಮೈಕ್ರೋ ಲೆವೆಲಲ್ಲಿ ಕಾಂಗ್ರೆಸ್ ಪಕ್ಷ ಪೋಲಿಯೋ ಕಾರ್ಯಕ್ರಮ ರಾಜೀವ್ ಗಾಂಧಿ 20 ವರ್ಷದಿಂದ ಕೂತು ತೀರ್ಮಾನ ಮಾಡಿ ಈ ದೇಶದ ನಾವು ಪಲ್ಸ್ ಪೋಲಿಯೋ ನಿಗ್ರಹ ಮಾಡ್ತೇವೆ ಅಂತ ಹೇಳಿದಾಗ ಯಾರು ಕೂಡ ನಂಬಲಿಲ್ಲ. ಭಾರತದ ದೇಶದಲ್ಲಿ ಕಾಡು ಪ್ರದೇಶದಲ್ಲಿ ಮತ್ತು ಗುಡ್ಡಗಾಡಿನಲ್ಲಿ ಜೀವಿಸುವಂಥವರು, ಅನ್ಎಜುಕೇಟೆಡ್, ಸ್ವಚ್ಛತೆ ಇಲ್ಲಂಥ ಪ್ರದೇಶದಲ್ಲಿ ಪಲ್ಸ್ ಪೋಲಿಯೋ ವೈರಸ್ಸನ್ನು ನಿರ್ವಹಣೆ ಮಾಡ್ತಂತ ಹೇಳಿ ಸಾಧ್ಯ ಉಂಟಂತ ಪ್ರಶ್ನೆ ಮಾಡಿದವರಿದ್ದಾರೆ. ಆದರೆ ಮೈಕ್ರೋ ಲೆವೆಲಲ್ಲಿ ಹೋಗಿ ಗುಡ್ಡಗಾಡಿನಲ್ಲಿ ಜೀವಿಸುವವರಿಗೆ ವೆಹಿಕಲ್ ಇಲ್ಲ, ರೋಪಲ್ಲಿ ಹೋಗಿ ಆ್ಯಂಗ್ಲರ್ ಹಾಕಿ, ಯಾರು ಇವತ್ತು ನದಿ ಬದಿಯಲ್ಲಿ ಅಲ್ಲಿಗೆ ಬೋಟಲ್ಲಿ ಹೋಗಿ ಪ್ರತಿಯೊಬ್ಬರಿಗೆ ಪಲ್ಸ್ ಪೋಲಿಯೋ ಹಮ್ಮಿಕೊಂಡು 20 ವರ್ಷದಿಂದ ಇದು ವಿಶ್ವದಲ್ಲಿ ನಾವು ಡಿಕ್ಲೇರ್ ಆಗಿದ್ದೇವೆ.
ಪಲ್ಸ್ ಫ್ರೀ ನೇಷನ್ ಅಂತ ಡಿಕ್ಲೇರ್ ಮಾಡಿದರೆ ಅದು ರಾಜೀವ್ ಗಾಂಧಿ ಅವತ್ತಿನ ಕನಸು ಅಂತ ನಾವು ಇವತ್ತು ಹೇಳಬೇಕಾಗ್ತದೆ. ಆಗ ನಾನೇ ರಾಜ್ಯದಲ್ಲಿ ಆರೋಗ್ಯ ಸಚಿವನಾಗಿದ್ದೆ ಡಿಕ್ಲೇರ್ ಆಗೋ ಸಂದರ್ಭದಲ್ಲಿ. ಕೇಂದ್ರ ಗುಲಾಂ ನಬಿ ಆಜಾದ್ ಇದ್ದರು, ಪ್ರಧಾನ ಮನಮೋಹನ್ ಸಿಂಗ್ ಇದ್ದರು. ಅದು ಅವರು ನಮ್ಮಂದಿಲಾಗಿದೆ ಅಂತಲ್ಲ, ಅದನ್ನು ಬಂದ ಎಲ್ಲ ಪ್ರೈಮ್ ಮಿನಿಸ್ಟ್ರು, ಎಲ್ಲ ಆರೋಗ್ಯ ಸಚಿವರು, ಎಲ್ಲ ನಮ್ಮ ಸರ್ಕಾರಗಳು, ಅದು ಕಾಂಗ್ರೆಸ್ ಇರಲಿ, BJP, ಜನತಾದಳ ಇರಲಿ, ಅವರೆಲ್ಲರೂ ಸಹಕಾರ ಕೊಟ್ಟು ಸಂಘ ಸಂಸ್ಥೆಗಳು, ರೋಟ್ರಿ, ಲಯನ್ಸ್, JCs ಈ ರೀತಿಯ ಮತ್ತು ಸಂಘ ಸಂಸ್ಥೆಗಳನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಾಗ ಹೆಲ್ತ್ ಡಿಪಾರ್ಟ್ಮೆಂಟ್ ಜೊತೆಯಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ಜೊತೆ ಸೇರಿಕೊಂಡು ದೊಡ್ಡ ಮಟ್ಟದ ಆದ ಕಾರಣದ್ದು ನಮಗೆ ನಿಗ್ರಹ ಮಾಡಿ ಆ ರೀತಿಯ ಒಂದು ದೊಡ್ಡ ಮಟ್ಟದ ಕೆಲಸ ಪ್ರಾಕ್ಟಿಕಲಲ್ಲಿ ಆಗಬೇಕು. ಮಾತಿನಲ್ಲಿ ಲಸಿಕೆ ಉತ್ಸಾಹ ಮಾಡ್ತೇವೆ, ಇಲ್ಲಿ ನೋಡುವಾಗ ಲಸಿಕೆ ಇಲ್ಲ. ಈ ಸರ್ಕಾರ ಪ್ರಚಾರ ಪಡೆಯುವಂಥ ಮನೋಭಾವವನ್ನು ಬಿಟ್ಟು ಜನರ ನಿಜವಾದ ನೋವನ್ನು ಯಾವಾಗ ಅರ್ಥ ಮಾಡಿಕೊಂಡು ಕೆಲಸ ಮಾಡ್ತದೆ, ಆವಾಗ ಮಾತ್ರ ಈ ದೇಶ ಜನರ ಸಮಸ್ಯೆಗೆ ಪರಿಹಾರ ಸಿಗಲಿಕ್ಕೆ ಸಾಧ್ಯವಾಗ್ತದೆ. ಇದು ಸರ್ಕಾರದವರು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಈಗ ಯಾವುದೇ ದೇಶಕ್ಕೂ ನಮ್ಮ ಫ್ಲೈಟ್ ಇಲ್ಲ, ಎಷ್ಟು ನಾಚಿಕೆಡು. ಬೇರೆ ದೇಶದ ಫ್ಲೈಟ್ ಆ ಕಡೆ ಈ ಕಡೆ ಹೋಗ್ತದೆ, ನಮ್ಮ ದೇಶ ಫ್ಲೈಟಿಗೆ ಮಾತ್ರ ಬ್ಯಾನ್. ದುಬೈ ಇರಲಿ, ಸೌದಿ ಇರಲಿ, ಬೇರೆ ದೇಶ ಮಾಲ್ದೀವ್ಸಿಂದ ಫ್ಲೈಟ್ ಹೋಗ್ತದಪ್ಪ. ನಮ್ಮ ದೇಶ ಹೋಗಬೇಕಾದ್ರೆ ಮಾಲ್ದೀವ್ಸಿಗೆ ಹೋಗಿ 15 ದಿವಸ ಕೂತ್ಕೊಂಡು ಅವ್ನು ಮತ್ತೆ ಅಲ್ಲಿಗೆ ಹೋಗ್ಬೇಕು. ಮಾಲ್ದೀವ್ಸ್ ಅಂತ ರಾಷ್ಟ್ರಕ್ಕೆ ಫ್ಲೈಟ್ ನಮ್ಮದೊಂದು ಆಗಿದ್ದು ನಾಚಿಕೆ ಅಲ್ವಾ? ಇದರಲ್ಲಿ ಯಾವುದು ದೇಶ ದಯವಿಟ್ಟು ನೀವೊಂದು ಬರಬೇಡಿ ಅಂತ. ಸೌದಿಯಲ್ಲಿ ಮೊನ್ನೆ ವಿಸಿಟರ್ಸ್ಗೆ ಫ್ರೀ ಎಂಟ್ರಿ ಭಾರತ ಬಿಟ್ಟು ಒಂದು ಪಾಯಿಂಟ್ ನೋಡುವಾಗ ನನಗೆ ಖುಷಿ ಆಯಿತು. ನೀವು ನೋಡುವಾಗ ವಿಸಿಟರ್ಸ್ ಫ್ರೀ ಇದೆ, ಈ ರೀತಿ ಇದೆ, ಬರುವಾಗ ಲಾಸ್ಟಿಗೆ ಭಾರತ ಒಂದು ಬಿಟ್ಟು ಅಂತ ಇವರು 14 ದಿವಸ ಹೋಗಬೇಕು. ಮತ್ತೆ ರಾಜ್ಯ ಸರ್ಕಾರದ ಸಮಸ್ಯೆನೂ ಕೂಡ BJP ಹೈಕಮಾಂಡ್ ಬಹಳ ನಿರ್ಲಕ್ಷ್ಯದ ನೋಡ್ತಾ ಇದೆ. ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿಗಳು ಮತ್ತು ಬೇರೆ ಮಂತ್ರಿಗಳ ಸಮಸ್ಯೆ ಬಂದಾಗ ಅವರನ್ನು ಕೂತ್ಕೊಂಡು ಚರ್ಚೆ ಮಾಡ್ತಿದ್ರು ಪ್ರೈಮ್ ಮಿನಿಸ್ಟರ್ ಅವರು. ತಮಿಳುನಾಡಿನದು ತಮಿಳುನಾಡು ADMK ಪಕ್ಷದ ಒಳಗಡೆ ಸಮಸ್ಯೆ ಬಂದಾಗ ಅದಲ್ಲಿ ಚರ್ಚೆ ಆಗ್ತದೆ. ನಮ್ಮ ರಾಜ್ಯದ ಕೂತ್ಕೊಂಡು ಯಾಕೆ ಚರ್ಚೆ ಮುಗಿಸೋದಿಲ್ಲ ಒಂದು ದಿವಸ 2 ದಿವಸದಲ್ಲಿ? ಜನರಿಗೆ ಎಷ್ಟು ನೀವು ನೋವು ಕೊಡ್ತೀರಿ? ಅತ್ಯಂತ ಹಿರಿಯ ನಾಯಕರಾಗಿದ್ದಂತಹ ಯಡಿಯೂರಪ್ಪಜಿ ಅವರು ಇವತ್ತು ಮುಖ್ಯಮಂತ್ರಿದ್ದಾಗ ನೀವು GST ಕೊಡಲಿಲ್ಲ, ಪ್ರಕೃತಿ ವಿಕೋಪ ಆದಾಗ ಬರೋಕ್ಕೆ ಒಂದು ನ್ಯಾಯ ಪೈಸೆ ನೀವು ಕೊಡಲಿಲ್ಲ. ಈಗ ಬಸವರಾಜ ಬೊಮ್ಮಾಯಿಯನ್ನು ಮುಖ್ಯಮಂತ್ರಿ ಮಾಡಿ ನೀವೆಷ್ಟು ಕೊಡ್ತೀರಂತ ನಾವು ಇವತ್ತು ನೋಡಿಕೊಳ್ಬೇಕಾಗ್ತದೆ. ಅವತ್ತೇನಾದರೂ ನಮಗೆ GST ಮತ್ತು ಬರ ಪರಿಹಾರ ಮತ್ತು ಪ್ರಕೃತಿ ವಿಕೋಪ ಹಣದಿಂದ ನಾವು ವಂಚಿತರಾಗಿದ್ದರೆ, ರಾಜ್ಯ ಸರ್ಕಾರಕ್ಕೆ ದ್ರೋಹವಾಗಿದ್ದರೆ, ಈ ರಾಜ್ಯದ ಸಂಸದರಿಗೆ ಪ್ರಮುಖವಾದ ಕಾರಣಕರ್ತರು. ಬರೇ ನಾವು ಮುಖ್ಯಮಂತ್ರಿಗಳು ಮಾತ್ರ ನಾವು ದೂಷಣೆ ಮಾಡಲಿಕ್ಕೆ ಆಗೋದಿಲ್ಲ. ಈ ರಾಜ್ಯದ ಸಂಸದರು ಮಾತೆತ್ತದೆ ಬಾಯಿ ಮುಚ್ಚಿ ಕೂತ್ಕೊಂಡ ಕಾರಣ ಮುಖ್ಯಮಂತ್ರಿಗಳೇ ಕಷ್ಟ ಆಯಿತು. ನನಗೆ ಅನಿಸ್ತದೆ ಮುಖ್ಯಮಂತ್ರಿ ಹೆಸರನ್ನು ಯಡಿಯೂರಪ್ಪರ ಹೆಸರನ್ನು ಕೆಡಿಸಲಿಕ್ಕೆ ಬೇಕಾಗಿಯೇ ಸಂಸದರು ಇವತ್ತು ಅಲ್ಲಿ ಕೂಡ ಮಾತಾಡಲಿಲ್ಲ, ರಾಜ್ಯದ ಹಿತಪರವಾಗಿ ಮಾತಾಡಲಿಲ್ಲ ಎಂಬ ಭಾವನೆ ನಮಗೆ ಬರ್ತದೆ. ಈ ರಾಜ್ಯದ ಮುಖ್ಯಮಂತ್ರಿ ಆದ ಕಾರಣದಲ್ಲಿ ಸರ್ವ ಜನರಲ್ಲಿ ಎಲ್ಲರೂ ಬರ್ತಾರೆ, ಕಾಂಗ್ರೆಸ್, BJP, ಜನತಾದಳ ಎಲ್ಲರೂ ಕೂಡ ಬರ್ತಾರೆ. ಮತ್ತು ರಾಜ್ಯಕ್ಕೆ ಎಲ್ಲರೂ ಕ್ಲೋಸೇ, ಎಲ್ಲ ಪಾರ್ಟಿಯವರು ಕ್ಲೋಸ್. ನಮ್ಗೆ ಯಾರಿಗೂ ಕೋಪ ಇಲ್ಲ ಇದರಲ್ಲಿ, ಎಲ್ಲ ಪಾರ್ಟಿಲಿ ಕ್ಲೋಸ್ ಇದ್ದಾರೆ. ಮತ್ತು ನಮಗೆ ಮಾನ್ಯ ಮುಖ್ಯಮಂತ್ರಿ ಮೇಲೆ ನಮಗೆ ಗೌರವ ಇದೆ. ಅವ್ರಿಗೆ ಕೊಟ್ಟಂಥ ಅದು ಅವತ್ತು ಇಲಾಖೆ ಏನಿದೆಯಾ ಅದನ್ನು ಅವರು ಸಮರ್ಥವಾಗಿ ಅವರು ನಿರ್ವಹಿಸಿದ್ದಾರೆ ಇಲ್ಲಿಯ ತನಕ. ಇನ್ನು ಮುಖ್ಯಮಂತ್ರಿಯಾಗಿ ಹೇಗೆ ನಿರ್ವಹಿಸ್ತಾರೆ ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ. ಚೆನ್ನಾಗಿ ನಿರ್ವಹಿಸಲಿ ಅಂತೇಳಿ ನಮ್ಮ ಶುಭಾಶಯ ನಾವು ಇವತ್ತು ಸಲ್ಲಿಸುವಂಥದ್ದು. BJP ಸರ್ಕಾರ ಮತ್ತು ಸನ್ಮಾನ್ಯ ಯಡಿಯೂರಪ್ಪವರಿಗೆ ಕೂಡ ಕಾಂಗ್ರೆಸ್ನವ್ರು ಯಾರು ಉಪದ್ರ ಮಾಡಲಿಲ್ಲ. ಅವರ ಮೇಲೆ ಅತ್ಯಂತ ಗೌರವದಿಂದ ಕಾಣ್ತಿದ್ದರು. ಕಾಂಗ್ರೆಸ್ನವರು ಒಂದವರಿಗೆ ಕೂಡ ಟೀಕೆ ಕೂಡ ಮಾಡಲಿಲ್ಲ, ಬೇಡದ ಯಾವುದೇ ಕೂಡ ಮಾತನ್ನು ಕೂಡ ಆಡಲಿಲ್ಲ. ಯಡಿಯೂರಪ್ಪರವರಿಗೆ ಮತ್ತು BJP ಸರ್ಕಾರಕ್ಕೆ ಅತ್ಯಂತ ಕೆಟ್ಟ ಶಬ್ದಗಳಲ್ಲಿ ಟೀಕೆ ಮಾಡಿದರೆ ಅದು BJPಯ ಶಾಸಕರು, BJPಯ ಮಂತ್ರಿಗಳು ಮತ್ತು BJP ಮುಖಂಡರೇ ಮಾಡಿದ ಹೊರತು ನಮ್ಮಿಂದ ಏನು ಕೂಡ ಕಾಂಗ್ರೆಸ್ ಪಕ್ಷದಿಂದ ಯಾವುದೋ ತೊಂದರೆ ಯಡಿಯೂರಪ್ಪರಿಗೆ ಆಗಲಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ರೀತಿ ಅವರನ್ನು ಟೀಕೆ ಮಾಡುವಾಗ ಅವರಿಗೆ ಒಂದು ನೋಟಿಸ್ ಕೊಡುವಂಥ ಶಕ್ತಿ ಕೂಡ ರಾಜ್ಯ BJPಗೆ ಇರದಿದ್ದು ನಮಗೆ ಅತ್ಯಂತ ಬೇಸರದ ವಿಚಾರ.
ಸೊ ಯಡಿಯೂರಪ್ಪರಿಗೆ ಏನು ಮಾನಸಿಕ ಕಿರುಕುಳ ಕೊಟ್ಟು ಫಸ್ಟ್ ನಿಲ್ಲಿಸ್ರಿ, ದಯವಿಟ್ಟು ಆ ಪರಿಸ್ಥಿತಿ ನೀವು ಈಗಿನ ಸಚಿವರಿಗೆ ಮುಖ್ಯಮಂತ್ರಿಗೆ ಮಾಡಬೇಡಿ ಅಂತ ನಾವು BJP ಕೇಳ್ತಾ ಇದ್ದೇವೆ. ಬಸವರಾಜ ಬೊಮ್ಮಾಯಿಗೆ ಅವನು ತೊಂದರೆ ಕೊಡಬೇಡಿ. ಸೊ ನಾವು ಯಾರಿಗೂ ಕೂಡ ಉತ್ತಮವಾದ ಕೆಲಸ ಮಾಡುವಾಗ ಅಥವಾ ಸರ್ಕಾರ ಮುಂದುವ ಸಂದರ್ಭದಲ್ಲಿ ನಮ್ಮ ಪಕ್ಷ ಯಾರಿಗೂ ಕೂಡ ತೊಂದರೆ ಮಾಡಲಿಕ್ಕೆ ಹೋಗಲಿಲ್ಲ. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಗೂ ಕೂಡ ನಾವು ಸಂಪೂರ್ಣವಾದ ಸಹಕಾರ ಕಾಂಗ್ರೆಸ್ ಪಕ್ಷ ಕೊಡ್ತದೆ ಉತ್ತಮವಾದ ಕೆಲಸ ಮಾಡಲಿಕ್ಕೆ. ಅದು ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಾಗೆ ಹೇಳಲೇಬೇಕಲ್ಲ. ಅಡ್ಮಿನಿಸ್ಟ್ರೇಷನ್ ಸಂಬಂಧಪಟ್ಟಾಗ ಫೇಲಿಯರ್ ಆದಾಗ ಜನರ ಪರವಾಗಿ ನಾವು ಸರ್ಕಾರ ಮಾತಾಡಲೇಬೇಕು ಅಭಿಷನ್ಲಿದ್ದು. ಅದು ಮುಖ್ಯಮಂತ್ರಿ ಕೆಳಗಿಳಿಸಲಿಕ್ಕೆ ಬೇಕಾಗಿ ಮಾನಸಿಕ ಒತ್ತಡ ಬೇರೆ ಇವತ್ತು ಆಗುವಂಥದ್ದು. ಇವತ್ತು ಅತ್ಯಂತ ಭ್ರಷ್ಟ ಅಂತೇಳಿ ಕೇಂದ್ರಕ್ಕೆ ಲೆಟರ್ ಬರ್ತದ್ದು ಯಾರು? ನಾವಾ? BJP ಹೈಕಮಾಂಡ್ಗೆ ಅಥವಾ BJP ಮುಖಂಡರ? ಓಪನ್ ನಿಮ್ಮ ಮುಖಾಂತರ ಮಾಧ್ಯಮ ಮುಖಾಂತರ ಓಪನ್ ಸ್ಟೇಟ್ಮೆಂಟ್ ಕೊಟ್ಟವ್ರು ಯಾರು? ಕಾಂಗ್ರೆಸ್ಸಾ ಅಥವಾ BJPಯ ಮಂತ್ರಿಗಳು ಮತ್ತು ಶಾಸಕ ಮತ್ತು ಮುಖಂಡರುಗಳ? ಇದನ್ನೆಲ್ಲ ಸುಮ್ಮನೆ ಕೇಳಿ ಕೂತ್ಕೊಂಡದ್ದು ಯಾರು? ಕಾಂಗ್ರೆಸ್ಸಾ ಅಥವಾ BJPಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ? ರಾಜ್ಯಪಾಲರಿಗೆ ಲೆಟ್ರ್ ಬರ್ತದ್ದು ಯಾರು? ಸರಿ ಇಲ್ಲ ಅಂತೇಳಿ ಕಾಂಗ್ರೆಸ್ ಬರೆದಿದ್ದೇವಾ? ಮುಖ್ಯಮಂತ್ರಿಗಳ ವಿರುದ್ಧವಾಗಿ ರಾಜ್ಯಪಾಲರಿಗೆ ಕಾಂಗ್ರೆಸ್ ಏನಾದರೂ ಲೆಟ್ರ್ ಬರೆದಿದ್ದೇವಾ? ಇತಿಹಾಸದಲ್ಲಿ ಫಸ್ಟ್ ಟೈಮ್ ಮುಖ್ಯಮಂತ್ರಿ ಯಡಿಯೂರಪ್ಪರ ಮೇಲೆ ಅವರದೇ ಆದ ಪಕ್ಷದ ಮುಖಂಡರು ಮತ್ತು ಸಚಿವರು ರಾಜ್ಯಪಾಲರಿಗೆ ಪತ್ರ ಬರೆದಿದ್ದು ಅದು ಹಿಸ್ಟ್ರಿ. ಅವರ ಮುಖ್ಯಮಂತ್ರಿ ಅವರ ಸಚಿವರು ಲೆಟ್ರ್ ಬರೀತಾರೆ, ಆದರೆ ಪಕ್ಷ ಲೆಟ್ರ್ ಬರೆದ್ರ ಮೇಲೆ ಯಾವುದೇ ಕ್ರಮ ತಗೊಳ್ಳೋದಿಲ್ಲ. ಇದನ್ನೆಲ್ಲ ನೋಡಿ ಜನ ಸುಮ್ಮನೆ ಕೂತ್ಕೊಳ್ಬೇಕು. ಎಲ್ಲವನ್ನು ನೋಡಿ ಜನ ಸುಮ್ಮನೆ ಕೂತ್ಕೊಳ್ತಿದ್ದಾರಲ್ಲ, ನಮಗೆ ಕೂತ್ಕೊಳ್ಳಿಕ್ಕೆ ಆಗ ನಾವು ಟೀಕೆ ಮಾಡಲೇಬೇಕು. ಅದು ನಮ್ಮ ಪ್ರತಿಪಕ್ಷ ನಮ್ಮ ಕೆಲಸ. ಮೊನ್ನೆ ನಮ್ಮ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ನನ್ನ ಅತ್ಯಂತ ಆತ್ಮೀಯರು. ಲೋಕಸಭೆಯಲ್ಲಿ ನನ್ನ ಹೆಸರನ್ನು ಪ್ರಸ್ತಾವ ಮಾಡಿದ್ದಕ್ಕೆ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಂಸನೆ ನಾನು ಸಲ್ಲಿಸ್ತೇನೆ. ನಾನು ಇಲ್ಲಿಯ ತನಕ ಬರೀ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ನಾಯಕನಾಗಿದ್ದೆ, ಈಗ ರಾಷ್ಟ್ರ ಮಟ್ಟದ ನಾಯಕರನ್ನಾಗಿ ಅವರು ಮಾಡಿದ್ದಾರೆ. ಆದ ಕಾರಣ ನನ್ನ ವಿಶೇಷ ಯಾಕಂತ ಹೇಳಿದರೆ, ನಾನು ಮೊನ್ನೆ ಜಿಲ್ಲಾ ಮಟ್ಟದ ನಾಯಕನಾಗಿದ್ದಾಗ ಅವತ್ತಿನ ಏನೋ ಒಂದು ಗಲಾಟೆಯಲ್ಲಿ ರಾಜ್ಯ ವಿಧಾನಸಭೆಯಲ್ಲಿ ನನ್ನ ಹೆಸರು ಪ್ರಸ್ತಾವನೆ ಮಾಡಿದರು. ಈಗ ದೇವರು ಇವರ ಬಾಯಿಯಿಂದ ಲೋಕಸಭೆಯಲ್ಲಿ ಪ್ರಸ್ತಾವನೆ ಮಾಡಿಸಿದ್ದಾರೆ. ಸೊ ರಾಷ್ಟ್ರ ಮಟ್ಟದ ನಾಯಕನಾಗಿ ನನ್ನ ಬಿಂಬಿಸಿದ್ದಕ್ಕೆ ನನ್ನ ಅನಂತವಾದ ಧನ್ಯವಾದಗಳು ನನ್ನ ಕ್ಷೇತ್ರ ಎಲ್ಲ ಜನರ ಪರವಾಗಿ. ಯಾಕಂತ ಹೇಳಿದರೆ ಡೆಲ್ಲಿ ಅವರು ಏನು ಆಲೋಚನೆ ಮಾಡೋದು ನನಗೇನು, ನನ್ನ ಕ್ಷೇತ್ರದವ್ರು ನಾವು ಏನಂತ ಭಾಳ ಚೆನ್ನಾಗಿ ಗೊತ್ತಿದೆ. ಸೊ ನನ್ನ ಕ್ಷೇತ್ರದ ಮತದಾರ ಅಭಿಪ್ರಾಯ ಮಾತ್ರ ನನಗೆ ಮುಖ್ಯ. ಅದಕ್ಕೆ ನಿಮ್ಮ ಮುಖಾಂತರ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸಿ ಪ್ರತಿಯೊಂದು ಭಾಷಣದಲ್ಲೂ ಕೂಡ ನನ್ನ ಹೆಸರನ್ನು ಆಗಾಗ ತೆಕ್ಕೊಂಡಿರಲಿ ಅಂತ ಹೇಳಲಿಕ್ಕೆ ನಾನು ಮನವಿ ಮಾಡ್ತೇನೆ. ರಾಜ್ಯಕ್ಕೆ ಒಳ್ಳೆಯ ವಿಷಯ ಕೆಟ್ಟ ವಿಷಯ ಜನ ತೀರ್ಮಾನ ಮಾಡ್ದಲ್ಲ ಆಯ್ತದಲ್ಲಿ. ಅದಕ್ಕೆ ಅವ್ರದ್ದು ಕೇಳಬೇಕು, ನಿಲ್ಲಿಸಲಿಕ್ಕೆ ಬೇಕಾಗಿ ನಾನು ಪ್ರಚಾರ ಮಾಡ್ತಿದ್ದಾರೆ ಅಂತೇಳಿ. ನಾನು ನನ್ನ ಕ್ಷೇತ್ರದ ಜನರ ಬಿಟ್ಟಿನಲ್ಲಿ ಕೂಡ ಹೋಗಿ ಅವರೇನು ಬೇಡ ಇರಬೇಕು ಹೊರತು ನಾನಾಗಿ ಖಂಡಿತ ನನ್ನ ಕ್ಷೇತ್ರ ಜನರ ಬಿಟ್ಟು ಹೋಗೋದಿಲ್ಲ. ಹೌದು, ಪಾರ್ಟಿ ಅವಕಾಶ ಕೊಟ್ಟರು ಕೂಡ ನಾನು ನನ್ನ ಮಂಗಳೂರು ಮತ್ತು ಉಲ್ಲಾಲ ವಿಧಾನ ಕ್ಷೇತ್ರ ಜನರನ್ನು ಬಿಟ್ಟು ನಾನು ಎಲ್ಲಿಯೂ ಕೂಡ ಹೋಗುವುದಿಲ್ಲ. ಆಯ್ದಲ್ಲಿ ಅವರೇ ನನ್ನನ್ನು ಬಿಡಬೇಕು ಅಷ್ಟೇ. ನನ್ನ ಕ್ಷೇತ್ರ ಜನರನ್ನು ಬಿಟ್ಟರೂ ಕೂಡ ಮತ್ತೆ ನಾವು ಬೇರೆ ಕಡೆ ಹೋಗುವಂಥ ಪ್ರಶ್ನೆ ಇಲ್ಲ. ನನ್ನ ಕ್ಷೇತ್ರ ಜನರು ನನಗೆ ಅಲ್ಲ, ನಾನು ಇಡೀ ತಂದೆಯವರ ಕುಟುಂಬದಿಂದಲೂ ಕೂಡ ಶ್ರಮವಹಿಸಿ ಬೆವರು ಸುರಿಸಿ ರಾಜ್ಯ ಹೆಸರು ತಂದು ಕೊಟ್ಟಿದೆ. ಅದಕ್ಕೆ ನನ್ನ ಕೊನೆ ಉಸಿರಿರುವ ತನಕ ನನ್ನ ಕ್ಷೇತ್ರ ಜನರಿಗೆ ನಾನು ಸೇವೆ ಮಾಡೋದು ನನ್ನ ಋಣ ಸಂಧಿಸುವಂಥ ಕೆಲಸ. ಅದಕ್ಕಾಗಿ ನನ್ನ ಕೊನೆ ಉಸಿರಿರುವ ತನಕ ನನ್ನ ಕ್ಷೇತ್ರ ವ್ಯಾಪ್ತಿಯ ಮಟ್ಟದವರಿಗೆ ನನ್ನ ಕೆಲಸ ನಾನು ಮಾಡ್ತೇನೆ. ಅದಕ್ಕಿಂತ ಹೆಚ್ಚಿನ ಆಶೆ ನಮಗೆ ಯಾವುದು ಕೂಡ ಇಲ್ಲ.